ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಸೂಪರ್ ಸಿಂಗರ್. ನಮ್ಮ ಸೂಪರ್ ಸಿಂಗರ್. ನಮ್ಮ ಟಿವಿ ತೂಪನಂಚಿತಿ ಅನ್ನನಕಲು ಅಕ್ಕನಕಲು ಅಜ್ಜಜ್ಜನಕಲು ಆಮಿತೆಲದಕಲು ಇಮಿತೆಲದಕಲು ಬರಿತೆಲದಕಲು ನಡತೆಲದಕಲು ವನಸಾಯನಕಲು ವನಸಾವನ್ನಕಲು ತೋರದಕಲು ಸಪ್ರದಕಲು ಅಕ್ಕಲು ಮುಕ್ಕಲಿಂಗಲಿನ ಮಾತುಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬಂದದಲ್ಲ. ನಿಂತಿರುವ ನಿಪುಣರೇ, ಕುಳಿತಿರುವ ಕುಶಲರೇ, ಅತ್ತ ಇತ್ತ ಚಲಿಸುತ್ತಿರುವ ಮಹನೀಯರೇ, ಮಹಿಳೆಯರೇ, ಇತ್ತ ಕಡೆ ಚಿತ್ತವಿಟ್ಟು ಕೇಳಿರಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಇವತ್ತಿನ ಸಂಚಿಕೆಗೆ ಎಲ್ಲ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸುವಂತಹ ಹೊತ್ತು ಪ್ರಪ್ರಥಮವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಒಂದು ಸ್ಪರ್ಧಿಗಳನ್ನು ಯಾವ ಥರ ಹಾಡಿದ್ದಾರೆ ಎನ್ನುವಂಥದ್ರ ಬಗ್ಗೆ ತೀರ್ಪು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ, ನಮ್ಮ ತುಳುನಾಡಲ್ಲಿ ಹುಟ್ಟಿ, ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಷ್ಟ್ರಗಳಲ್ಲಿ ಬಹಳ ಅದ್ಭುತವಾದಂತಹ ಹೆಸರನ್ನು ಗಳಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಗುರುಕಿರಣ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಹಾಗೆ ಇನ್ನೋರ್ವರು ಕದ್ರಿ ಪರಿಸರದಿಂದ ನಮ್ಮ ತುಳುನಾಡಿನ ಹೆಸರನ್ನು ದೇಶ ವಿದೇಶಗಳಲ್ಲಿ ಬಹಳ ಅದ್ಭುತವಾಗಿ ಎಲ್ಲರ ಮನಸ್ಸನ್ನು ಕದ್ದು, ಹಾಗೆ ಎಲ್ಲ ಚಿತ್ರರಂಗದಲ್ಲಿ, ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಬಹಳ ಹೆಮ್ಮೆಯ ಹೆಸರನ್ನು ಮಾಡಿದಂಥ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸರ್. ಇನ್ನೋರ್ವರು ನಮ್ಮೆಲ್ಲರ ಮಾರ್ಗದರ್ಶಕರು, ವಿಟ್ಲ ಪರಿಸರದ ನಮ್ಮೆಲ್ಲರ ಪ್ರೀತಿಯ ಮನೋಹರ, ನಮ್ಮೆಲ್ಲರಿಗೂ ಅವರನ್ನು ನೋಡಿದರೆ ಕಣ್ಣಿಗೆ ಮನೋಹರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ವಿ ಮನೋಹರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ಹಾಗೆ ಇನ್ನೋರ್ವರು, ಇವರು ಇದ್ದರೆ ವೇದಿಕೆಯಲ್ಲಿ ಹಾಡುವಂಥ ಹಾಡುಗಾರರಿಗೆ ಯಾವುದೇ ರೀತಿಯ ಭಯ ಇಲ್ಲ. ಇವರು ಹಿಂದ್ಗಡೆ ಗಿಟಾರನ್ನು ಇಟ್ಕೊಂಡು ನಮ್ಮೊಂದಿಗೆ ಇದ್ದರೆ ಅದರ ಮಜಾನೇ ಬೇರೆ. ನಿಮ್ಮೆಲ್ಲರ ಪ್ರೀತಿಯ ರಾಜಣ್ಣ, ಪ್ರೀತಿಯ ರಾಜಗೋಪಾಲ್ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಈ ಸಂಚಿಕೆಯ ಮೊದಲ ಸ್ಪರ್ಧೆಯನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಪರೀಕ್ಷಿತ್ ಪುಂಜಾ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನು, ಮಾನಾಭಿಮಾನವು ನಿನ್ನದು ಎನಗೇನು. ದೀನ ರಕ್ಷಕ ತಿರುಪತಿಯ ವೆಂಕಟರಮಣ, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು.
ರಕ್ಕಸ ಸೂಧನನೆ ಕೇಳು, ಧ್ರುವರಾಯ ಚಿಕ್ಕವನಲ್ಲವೇನು. ರಕ್ಕಸ ಸೂದನನೆ ಕೇಳು, ಧ್ರುವರಾಯ ಚಿಕ್ಕವನಲ್ಲವೇನು. ಉಕ್ಕಿ ಬರುವ ಕರ್ಮ ಮಾಡಿದ ಜಾಮೇಳ, ಉಕ್ಕಿ ಬರುವ ಕರ್ಮ ಮಾಡಿದ ಜಾಮೇಳ, ನಿನ್ನಕ್ಕನ ಮಗನೇನು ನಾನೇನ ಮಾಡಿದೆನು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು, ನಾನೇನ ಮಾಡಿದೆನು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮುಪ್ಪಿಡಿಯವಲಕ್ಕಿಯ ತಂದವರಿಗೆ ಒಪ್ಪುವಂತೆ ಕೊಡಲಿಲ್ಲವೇನು. ಮುಪ್ಪಿಡಿಯವಲಕ್ಕಿಯ ತಂದವರಿಗೆ ಒಪ್ಪುವಂತೆ ಕೊಡಲಿಲ್ಲವೇನು. ಸರ್ಪಶಯನ ಶ್ರೀ ಪುರಂದರ ವಿಠಲ, ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ, ಅಪ್ರಮೇಯ ಕಾಯೋ ನಾನೇನ ಮಾಡಿದೆನು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು, ನಾನೇನ ಮಾಡಿದೆನು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನು, ಮಾನಾಭಿಮಾನವು ನಿನ್ನದು ಎನಗೇನು. ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು, ನಾನೇನ ಮಾಡಿದೆನು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು, ನಾನೇನ ಮಾಡಿದೆನು. ನಾನೇನ ಮಾಡಿದೆನು, ನಾನೇನ ಮಾಡಿದೆನು, ನಾನೇನ ಮಾಡಿದೆನು, ನಾನೇನ ಮಾಡಿದೆನು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು, ನೀಯನ್ನ ಕಾಯಬೇಕು, ನೀಯನ್ನ ಕಾಯಬೇಕು. ಎಸ್, ಪರೀಕ್ಷಿತ್ ಪೂಂಜಾ ಅವರು ನಾನೇನು ಮಾಡಿದೆನು ನಾನೇನು ಮಾಡಿದೆನು ನಾನೇನು ಮಾಡಿದೆನು ಅಂತ ಕೇಳ್ತಾ ಇದ್ರಿ. ಯಾರ ಹತ್ರ ಕೇಳ್ತಾ ಇದ್ದು ನೀವು? ಅದು ದೇವರಲ್ಲಿ. ದೇವ್ರ ಹತ್ರ ಕೇಳಿದ? ಏನು ಮಾಡಿದೆ ಅಂತ? ಏನು ಮಾಡಿದ್ದೀರಿ? ಏನು ಮಾಡಿದ್ದೀನಿ ಸತ್ಯ ಹೇಳಿ. ಎಂತ ಮಾಡಲಿಲ್ಲ, ಹಾಗೆ ನನಗೆ ಡೌಟ್ ಇದೆ. ಏನು ಮಾಡಲಿಲ್ವಾ? ಈಗ ಹಾಡು ಹೇಳಿದ್ದು, ಹ್ಞೂ, ಹೇಗೆ ಹಾಡಿದ್ದಾರೆ ಅಂತ ಕೇಳಬೇಕು. ಹಾಗೆ ನೀವು ದೇವ್ರ ಹತ್ರ ಕೇಳೋಣ ಈಗ. ಸರಿ, ನಮ್ಮ ದೇವ್ರ ಹತ್ರ ಕೃಷ್ಣ ಇವ್ರು ಏನು ಮಾಡಿದ್ರು, ಹೇಗೆ ಆಡಿದ್ರು ಅಂತ? ಇಲ್ಲ, ಅವರು ಜಡ್ಜಸ್ ಮುಖಾಂತರ ಹೇಳಿಸ್ತಾರೆ ಈಗ. ಹಾಂ ಹಾಂ ಹಾಂ. ಹಾಗಾದರೆ ಫಸ್ಟ್ ಕೃಷ್ಣನ ಹತ್ರ ಕೇಳೋದಾ? ಜಡ್ಜಸ್ ಹತ್ರ ಕೇಳುವ. ಜಡ್ಜಸ್ ಹತ್ರ ಜಡ್ಜಸ್ ಹತ್ರ ಕೇಳುವ. ಇಲ್ಲಿಂದ ದೇವ್ರ ಹತ್ರ ಹೋಗುವ, ಹಾಗೆ ಮಾಡಲ್ಲ? ಹಾಂ ಸರಿ. ಈಗ ಮಣಿಕಾಂತ್ ಕದ್ರಿ ಸರ್. ಪರೀಕ್ಷಿತ್, ಆ್ಯಸ್ ಎಕ್ಸ್ಪೆಕ್ಟೆಡ್, ನಾನು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಹಾಡ್ತೀರಾ ಅಂತ. ನೀಟಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಶ್ರುತಿಲಲ್ಲೂ ಸ್ವಲ್ಪ ಹೋಯಿತು, ಅಂದರೆ ಲಾಸ್ಟ್ ಎಂಡಿಂಗ್ ಕೂಡ ಹೋಯಿತು. ಬಟ್ ಅದರ್ ದೆನ್ ದಟ್ ಓವರ್ ಆಲ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಕೀಪ್ ಅಪ್ ದಿಸ್ ಕಾನ್ಫಿಡೆನ್ಸ್. ತುಂಬ ಆರಾಮ್ಸೆ ಹಾಡಿದ್ರಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಸರಿ, ಕೃಷ್ಣನ ಹಾಡನ್ನು ಹಾಡಿ ಮಣಿ ಸರ್ದು ಮನಸ್ಸನ್ನು ಗೆದ್ದಿದ್ದೀರಾ. ಈಗ ಕೃಷ್ಣನ ಹಾಡನ್ನು ಯಾವ ಥರ ಹಾಡಿದ್ದೀರಂತ ಇನ್ನೊಂದು ಕೃಷ್ಣನ ಹತ್ರ ಕೇಳಿದರೆ ಚೆನ್ನಾಗಿರುತ್ತೆ. ಸರಿ. ಅಲ್ಲಿ ಯಾರ ಹೆಸರು ಕೃಷ್ಣನಿಗೆ
ರಿಲೇಟೆಡ್ ಹತ್ರ ಇದೆ. ಮನೋಹರ್ ಸರ್. ಹಾಂ, ವಿ ಮನೋಹರ್ ಸರ್. ವಿ ಮನೋಹರ್ ಸರ್ಗೆ. ಸರಿ, ವಿ ಮನೋಹರ್ ಸರ್. ಈ ಗೋಪಾಲ ಅಂದರೆ ಕೃಷ್ಣ ಗೋಪಾಲ ಹೌದಾ? ಅವನು ರಾಜಗೋಪಾಲ್ ಅಲ್ಲಿ ಕೃಷ್ಣ ಇದೆ. ಹೌದು. ನೀವು ಡೈರೆಕ್ಟ್ ಮನೋಹರ್ ಸರ್ ಅಂತ ಯಾಕೆ ಹೇಳಿರೋದು? ಕೃಷ್ಣ ಯಾರಿಗೆ ರಿಲೇಟೆಡ್ ಅಂತ ಹೇಳಿದ್ರೆ ಮನೋಹರ್ ಸರ್ ಅಂತ ಡೈರೆಕ್ಟ್ ತೋರಿಸಿದ್ರು. ಮನೋಹರ್ ಸರ್ ಸ್ವಲ್ಪ ಕೃಷ್ಣನ್ ಥರ. ಹಾ ಅಲ್ಲ, ಒಂದು ಶಕ್ತಿ, ಹೋಲಿಸಿದ್ದು ಪವರ್. ನನ್ನ ಗುರುಗಳು ನನಗೆ ಪಾರ್ಥನಿಗೆ ಕೃಷ್ಣ ಯಾವ ಥರ ಗೈಡ್ ಮಾಡಿದ್ದಾನೆ ಅದೇ ಥರ ನನಗೆ ಇವ್ರು ಗೈಡ್ ಮಾಡಿದ್ದು ಅಂತ ಹೇಳಿದ್ರು. ಸಾರಥಿ. ಅದೇ ಕೃಷ್ಣ ಬೇರೆ ತಿಳ್ಕೊಂಡಂಗಿತ್ತು. ಸ್ವಲ್ಪ ಭಯ ಆಯಿತು ನನಗೆ, ಡೌಟ್ ಮಾಡಿ. ಅಂದರೆ ಕೃಷ್ಣ ಈಗ ನಾನು ವಾಮನ ಅವತಾರದಲ್ಲಿದ್ದೇನೆ. ಪರೀಕ್ಷಿತ್, ಹಾಂ ಸರ್. ಇದು ಮೂಲ ಗಾಯಕರು ಮತ್ತು ರಾಗ ಸಂಯೋಜಕರು ಯಾರು? ಪುತ್ತೂರು ನರಸಿಂಹ ನಾಯ್ಕ ಅವರು. ಹಾಂ, ಅವರೇ ರಾಗ ಸಂಯೋಜಕರು, ಗಾಯಕರು ಅವರೇ ಹೌದು, ಅಲ್ವಾ? ಹೌದು. ಹಾಂ, ಫಸ್ಟು ಕ್ರೆಡಿಟು ಅವರಿಗೆ ಹೋಗಬೇಕು. ಒಳ್ಳೆ ರಾಗ ಸಂಯೋಜನೆ ಮಾಡಿದ್ದಾರೆ. ಅದನ್ನು ನೀವು ಆದಷ್ಟು ಚೆನ್ನಾಗಿ ಹಾಡಿದ್ದೀರಿ. ನನಗೆ ತುಂಬ ಇಷ್ಟ ಆಯಿತು ನೀವು ಹಾಡಿದ್ದು. ಥ್ಯಾಂಕ್ ಯು. ಈ ಹಾಡು ಇದರಲ್ಲಿ ತುಂಬ ಗಮಕಗಳು, ಪಲಕುಗಳು, ಬಿರ್ಕಾಗಳು ಎಲ್ಲ ಇದೆ. ತುಂಬ ಇಂಥ ಒಂದು ವೇದಿಕೆಯಲ್ಲಿ ಗಾಯಕರು ತಮ್ಮ ಪ್ರತಿಭೆಯನ್ನು ನಾವೆಷ್ಟು ಕಲ್ತಿದ್ದೀವಿ ಅಂತ ತೋರಿಸ್ಕೊಡೋದಕ್ಕೆ ಇದು ಒಳ್ಳೆ ಆಯ್ಕೆ. ಒಂದು ಒಳ್ಳೆ ಹಾಡನ್ನು ಆಯ್ಕೆ ಮಾಡಿದಿರಿ, ತುಂಬ ಚೆನ್ನಾಗಿ ಹಾಡಿದಿರಿ. ನಿಮ್ಮ ಪ್ರಯತ್ನಕ್ಕೆ ನಮ್ಮ ಶ್ಲಾಘನೆ ಇದೆ. ಹಾಗೆಯೇ ನಿಮ್ಮ ಒಂದೇನು ಅಭ್ಯಾಸ ಅವಿರತವಾಗಿ ನಡೀಲಿ, ಒಳ್ಳೆಯದಾಗಲಿ, ಮುಂದಕ್ಕೆ ಒಳ್ಳೆಯ ಪ್ಲೇಬ್ಯಾಕ್ ಸಿಂಗರ್ ಆಗಿ ಅಂತ ನಮ್ಮ ಹಾರೈಕೆ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಎಸ್, ವಾವ್. ಈ ಕೃಷ್ಣನಿಗೆ ಖುಷಿ ಆದರೆ ಖಂಡಿತವಾಗಿಯೂ ಉಡುಪಿ ಕೃಷ್ಣನಿಗೆ ಖುಷಿಯಾಗಿದೆ ಅಂತ ಅರ್ಥ. ಹೌದು. ಸೊ ಹಾಗಾಗಿ ನಿಮಗೆ ಶ್ರೀ ದೇವರು ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ನೀಡಿ ಕರುಣಿಸಲಿ, ಬರುವಂಥ ಕಷ್ಟ ನಷ್ಟಗಳು ದೂರಾಗಿ ಜೀವನದಲ್ಲಿ ಉನ್ನತ ಶ್ರೇಯಸ್ಸು ಅಭಿವೃದ್ಧಿ ಸಿಗಲಿ ಅಂತ ಶ್ರೀ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಈ ಮೂಲಕ, ಈ ವೇದಿಕೆ ಮೂಲಕ. ಆಯ್ತು, ಸರಿ, ದೇವರು ಒಳ್ಳೇದು ಮಾಡಲಿ. ನಮ್ಮ ಸೂಪರ್ ಸಿಂಗರ್ ಪರೀಕ್ಷಿತ್ ಪೂಂಜಾರವರ ಕೃಷ್ಣನ ಹಾಡು ನಾವೆಲ್ಲರೂ ಕೇಳಿ ಮನ ತುಂಬಿದ್ದೇವೆ, ಕಿವಿ ತುಂಬಿದ್ದೇವೆ, ಖುಷಿಯಾಗಿದೆ, ಎಲ್ರಿಗೂ ಮನಸ್ಸಿಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಸಂಚಿಕೆಯ ಮುಂದಿನ ಕಂಟೆಸ್ಟೆಂಟನ್ನು ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮಮತಾ ಫ್ರಮ್ ಕಲ್ಲಡ್ಕ.
ಹಬ್ಬ ಉಪ್ಪು ಬೇದೆಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹೋ ಯಾಹೋ ಇಂದು ಉಸಿರಿಗೆ ಹಬ್ಬ ಒಬ್ಬ ಗಾಳಿಗೂ ಹಬ್ಬ ಎಂದು ಕಡಲಿಗೆ ಹಬ್ಬ ಅಪ್ಪನಿಗೂ ಹಬ್ಬ ಒಳ್ಳೆ ಕ್ಷಣಗಳ ಕೂಡಿಡಬೇಕು ಬದುಕಿನ ನೆನಪಿಗೆ ಋತುಗಳ ಜೂಟಾಟಕ್ಕೆ ಸೊಗಸಿನಿಂದಲೇ ಸೊಗಸು ಸವಿಯುವ ಸೊಗಸಿನಿಂದಲೇ ಸೊಗಸು ಸವಿಯುವ ಸೊಗಸಿಗೆ ಚೆಲುವಿನ ಹೆಸರಿದೆ ಎಂದು ಕಡಲಿಗೆ ಹಬ್ಬ ಒಳ ಒಲವಿಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹೋ ಯಾಹೋ ಆಹಾ 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 ಹಬ್ಬ ಹಬ್ಬ ಹೇ 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 ಹಬ್ಬ ಲಾ 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 ಹಬ್ಬ ಥ್ಯಾಂಕ್ ಯು ಎಸ್ ಮಮತಾ ಅವರ ಪರ್ಫಾರ್ಮೆನ್ಸ್ ಹೇಗಾಗಿದೆ ಅಂತ ಕೇಳುವ ಮೊದಲು ನನ್ನಾಗೆ ಡ್ರೆಸ್ ಎನ್ನಂಚ ಮ್ಯಾಚಿಂಗ್ ಇಂಚ ಪಾಡಿಯಾರು ಹೆಂಗೆ ಗೊತ್ತಿತ್ತು ನೀರು ಪಾಡುವಾರ ಬಂದು ಡ್ರೆಸ್ ತುಲೇಶ್ ಯಾನು ಈ ಡ್ರೆಸ್ ಪಾಡುವೆ ಅಂತ ಗೊತ್ತಿತ್ತು ನಿನಗೆ ವಾವ್ ಬರಡು ಕೈ ಚಪ್ಪಾಳೆ ಜೋರುಡೆ ಎಂಚ ಗೊತ್ತಾಯ್ನಿ ಇಂಚನ ಎಣ್ಣೆ ಇಂಚಿನ ಕಲರ್ ಪಾಡುವೆ ಅಂದ ಇನ್ನು ಯಾನು ಗುರುವಣ್ಣ ಯಾನು ಮಿನಿ ಶೋಕ್ ತೋಜಿ ಡ್ರೆಸ್ ಮುಂಡು ಬರುತ್ತು ಪೊರ್ಲಾತಜ ಇಂಕೇಂಜಿ ದಾದ ಬಂಡಾರೆ ಪೊರ್ಲಾತಜ ನೀನು ಮುಂಡು ಬರುತ್ತು ಶೋಕ ತೋಜ ಹೆಂಗೆ ಪೊರ್ಲಾತಾರ ಮತ್ತೆ ಒಂಜಿ ಬೇಜಾರು ಇರೆಗ್ ತೋಜಾತೆ ಆ ಪೊರ್ಲು ಒಂದು ಕನ್ನಡಿದು ಉಂಡಲ್ಲ ಆ ಗ್ಲಾಸ್ ಹಿಡ್ದಲ್ಲಿ ತೋಜುಣ ಯಾನು ಇದೇ ಇಟ್ಟು ಕನ್ನಡಿದು ತುಯ್ಯಾನು ಪೊರ್ಲಾತಜ ಗ್ಲಾಸ್ ಜೊತೆ ತುಯಿನ ಗ್ಲಾಸ್ ಪಾಡ್ದ ಪಾಡ್ದು ಪಾಡ್ ತೋಜುಣ ತೋಜ ಲೈಟ್ ಇತ್ತು ಸಾರಿ ಜಿ ಜಿ ಮಸ್ಯಾನ ಪಂಡೇರು ಪೊರ್ಲು ತೋಜೊಂದು ಲೈನಿ ಇನಿಯತ್ತೆ ಏಪಲ ಪೊರ್ಲೆ ಏಪಲ್ಲ ಬರಲಿ ಸಿ ದಟ್ ಇಸ್ ಕಾಂಪ್ಲಿಮೆಂಟ್ ಯಾ ಇನ್ನೇ ಶೋಕ್ ಎಂಗಲ್ ಒಂಜೆ ಲೆಕ್ಕದ ಡ್ರೆಸ್ ಮಾಡೋದು ಬೈದ ಇನ್ನೇ ಎಸ್ ಮಮತಾ ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್ ಸರಿ ಅದೇ ಕರೆಕ್ಟ್ ಅದ ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್ ದಾದೆ ಮಮತಾ ಏನಂತ ಬೋಡಿಗೆ ಅಪ್ಪಣೆ ಇಜ್ಜಿ ಅಪ್ಪನ ನೆನಪಂಡೆ ದಾದ ವಿಷಯ ಅಪ್ಪ ರೀಸೆಂಟ್ಲಿ ಡೆತ್ ಆಯ್ಯಾರು ಅಮ್ಮ ಸ್ಟ್ರೋಕ್ ಪೇಷಂಟ್ ಟೈಲರಿಂಗ್ ಮಲ್ಪೆ ಇದು ಸದ್ಯೋಗ ಅಮ್ಮಲ ಬೇಲೆ ದುಂಪು ಒಂದಿತ್ತೇರು ಅಂಚದ ಇಲ್ಲಲ್ಲಿ ರಡ್ಚನ ಇತ್ತಂಡಲ್ಲ ಪ್ರಾಬ್ಲಮ್ ಮಸ್ತ್ ಇಪ್ಪುಂಡು ಅಂಚದ ಅಮ್ಮನೊಟ್ಟು ಅಮ್ಮನ ಬಿಡ್ದು ಓಡ್ಲೆ ಪೋಯರ ಅಪ್ಪಜಿ ಬೇಲೆ 2 ಸೈಡ್ ಪೋಯರ ತೋಟದ ಬೇಲೆ ಪೋಪೆ ತೋಟದ ಬೇಲೆಗೆ ಪೋಣಲ್ಲ ಸಂಗೀತೋಡು ದಾದಾಳು ಒಂಜಿ ಕೃಷಿ ಮಲ್ಪೋಡು ನಮ್ಮ ವೇದಿಕೆಗೆ ಬೈದಾರೆ ಖಂಡಿತವಾದ ಈ ವೇದಿಕೆ ಈತ ಮಲ್ಲ ವೇದಿಕೆಗೆ ಈತ ಬಂಗ ಬತ್ತು ಬೈದಾರೆ ಇಂಕ ದಾದನ ಈ ರೆಕಾರ್ಡ್ ಬೇಜಾರು ಮುನ್ನಾಗ ಹೆಂಗೆ ಗೊತ್ತಾನು ಬಂಡ ಬೇಜಾರು ಮಲ್ತೊಂಡು ದಯಪಂಡ ಈತ ಮಲ್ಲ ನಮ್ಮ ತೀರ್ಪುಗಾರರನ್ನ ಈ ಒಂದು ಈತ ಮಲ್ಲ ವೇದಿಕೆ ನಮ್ಮ ಟಿವಿ ರೇ ಕೊಡ್ತುಂಡು ಖಂಡಿತವಾದ ಮಲ್ಲ ವೇದಿಕೆ ತಿಕ್ಕೊಂಡಿರಿ ಹೇಗೆ ಬಲಿಪನ್ ಬರತ್ತೆ ಅವೇ ಕನ್ನಡ ರೇಪಲ್ಲ ಪೊನ್ನಲು ಕನ್ನಡ ಎಂಕ್ ಪೊನ್ನಲು ಕನ್ನಡ ಜಪಡ ಹೆಂಗೆ ತೂ ಯಾರು ಬೇಜಾರಪ್ಪ ಪಂಡ ಯಾನ್ ಸಾಂಗ್ಸ್ ಪುರ ಪ್ರಾಕ್ಟೀಸ್ ಮಲ್ಪನಾಗ ರೇಡಿಯೋ ಸಾಂಗ್ಸ್ ಪುರ ಅಪ್ಪಕ್ಕೆ ಏನೊಂದಿತ್ತೀರ ಅಂಚ ಕೆಲವು ಓಲ್ಡ್ ಸಾಂಗ್ಸ್ ಪುರ ಬಂದಾಗ ಅಪ್ಪ ಲೆತ್ತದ ಪನ್ನೊಂದಿತ್ತೀರ ಈ ಸಾಂಗ್ ಕಲ್ಪ ಒಂದು
ಅಂಚದು ಕೆಲವು ಸಾಂಗ್ಸ್ ಅಂಚ ಅವೇ ಸಾಂಗ್ ಬಂದಾಗ ಅಪ್ಪ ನಾನು ಎಣ್ಣೆ ಉಂಡು ಮಸ್ತ್ ಇರು ಈ ಕ್ಷೇತ್ರಡು ಸಾಧನೆ ಮಲ್ತಂಡ ಇರ್ನ ಪಪ್ಪಗೂ ಮಸ್ತ್ ಮನಸ್ಸು ಅವಲಿತ್ರನ ಅರೆ ಖುಷಿ ಆಪು. ಓಕೆ ಸರಿ ಇರು ಎಂಚ ಪದ ಪಂಡರ್ ಜಡ್ಜಸ್ ನಕ್ಲಿಗೆ ಏತ್ ಇಷ್ಟ ಅಣ್ಣನ್ಗೆ ಹೆಂಗದೆ ಓಕೆ ಗುರುವಣ್ಣ ಮಮತಾ ಸರ್ ಮ್ಯೂಸಿಕ್ ಒಂಜೇಟ್ ಕಲೆಟ್ ಜಗತ್ತಡವು ಬೇನೆಲ್ಲ ಖುಷಿಲ ಉಲ ಮರಪರ ಸಾಧ್ಯ ಅವನು ಬಜಿ ಮ್ಯೂಸಿಕ್ ಇಡು ಐಕ್ ಒಂಜೆ ಶಕ್ತಿ ಉಪ್ಪುನವು. ಸೊ ಏಪ ಮ್ಯೂಸಿಕ್ ಉಪ್ಪುನಾಗ ಊಲ ನೆನಪಾಯರ ಬಲ್ಲಿ ಬಜಿ ಪದ್ಯ ಆ ಟೈಮ್ ಹಿಡ್ದಾದ ಮಲ್ಪ ಆತೆ ನೆನಪು ಉಪ್ಪುಡು. ದಟ್ಸ್ ಹೌ ಇಟ್ ಈಸ್. ಒಂದು ಕಂಪೋಸರ್ ಗೊತ್ತಿದೆ ಒಂದು ಹಂಸಲೇಖ ಸರ್. ಓಕೆ ವಾ ಪಿಕ್ಚರ್ದ ನೆನಪಿರಲಿ. ಓಕೆ ಒಂದು ಇಟ್ಸ್ ಎ ಒನ್ ಹಿಟ್ ಸಾಂಗ್ ಆ ಟೈಮ್ ಇಡು ನೆನಪಿರಲಿ ವಾಸ್ ಅ ಹಿಟ್. ಸೊ ಪಂತಿನ ಒಂಜಿ ಪನ್ನೋಡು ಥ್ಯಾಂಕ್ಸ್ ದಯ ಪಣ್ಣಾಗ ಇತ್ತಂಟ ಎಂಕಲು ದಾದ ಪನ್ ಇದು ಕತೆ ಬೇಜಾರು ಪಂಡಾರ ಇತ್ತಂಟ ಪದ್ಯ ಬೇಜಾರ್ದೇನೆ ಐತೀನಿ ಪೂರ ಸ್ಲೋ ಸಾಂಗ್ಸ್ ಇರ್ತದೆ ಒಂದು ಬನ್ನಾಗ ನನ್ನ ಜೀವ ಬರ್ತದೆ ಸ್ಟೇಜಿಗೆ. ಸೊ ಪಣ್ಣೆ ಎಡ್ಡೆ ಆತಂಡು ಪದ್ಯ ಪಣ್ಣೆ ಎಂಚ ಅದು ಇಟ್ಸ್ ಎ ವೆರಿ ಸಿಂಪಲ್ ಸಾಂಗ್ ಪೊರ್ಲಾತನು ಪಂತಿನ ಪೊಂಟ್ಲ ಪೊರ್ಲಾತನು. ಐ ಥಿಂಕ್ ಎ ಲಿಟಲ್ ಮೋ ಪರ್ಫೆಕ್ಷನ್ ಯಮಣ್ಣ ಇತ್ತ ಇಂಕುಲ್ ಪಂದ್ರ ಸುರು ಮಲ್ಪ ಜನ ಅಲ್ಲ ಲಿಟಲ್ ಮೋ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಲ್ಪ. ದಟ್ಸ್ ಇಟ್. ಓಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಗುರೂಜಿ. ರಾಜ್ಗೋಪಾಲ್ ಸರ್. ಮಮತಾ ನಮಸ್ತೆ ಸರ್. ನಮಸ್ತೆ. ಏತ್ ಸಲ ಕೇಂದ್ರ ಒಂದು ಸಾಂಗ್ ಪ್ರಾಕ್ಟೀಸ್ ಮಲ್ದಾರೆ ತುಂಬ ಸಲ ಅಂದರೆ ಕೆಲಸ ಮಾಡಬೇಕಾದ್ರೆ ಕೇಳ್ತಾ ಇದ್ದೆ ಅಷ್ಟೆ. ಗೊತ್ತಾಗ್ತಾಯಿತ್ತು. ತುಂಬ ಚೆನ್ನಾಗೈತೆ. ಈವನ್ ಫ್ರಮ್ ದ ಬಿಗಿನಿಂಗ್ ಆ ಗ್ಲೈಡಿಂಗ್ ಇದೆಯಲ್ಲ ಯಾಹೂ ಅದೆಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆಮೇಲೆ ಆ ಚರಣದಲ್ಲಿ ಚೇಂಜ್ ಓವರ್ ಇದೆ, ಮೇಜರಿಗೆ ಹೋಗುತ್ತೆ, ನಾನೇ ನಾನ ಅದೆಲ್ಲ ಚೆನ್ನಾಗಿತ್ತು. ಆಮೇಲೆ ಆ ಪಾರ್ಟ್ ಸ್ವಲ್ಪ ಏನೋ ಇನ್ನೂ ಅರ್ಧ ಮನೆ ಕಡಿಮೆ ಮಾಡ್ಕೊಂಡಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಮಚ್ ಬೆಟರ್. ಬಟ್ ಇದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಡಿದ್ದೀರಿ. ಐ ಲೈಕ್ ದಟ್ ವೆರಿ ಮಚ್. ಪ್ರಾಕ್ಟೀಸ್ ಮಾಡಿ ನಿಮ್ದು ಇಷ್ಟು ಫ್ಯಾಮಿಲಿ ಸ್ಟ್ರೆಸ್ ಇರಬೇಕಾದ್ರೆ ಯಾವ ಡನ್ ವೆರಿ ಗುಡ್ ಜಾಬ್ ಅಂತ ಹೇಳ್ತೇನೆ. ಏನೇ ಇರಲಿ ಬಟ್ ಸಂಗೀತ ಬಿಡಬೇಡಿ. ಯು ಗಾಟ್ ಅ ವೆರಿ ಗುಡ್ ವಾಯ್ಸ್. ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. ಎಸ್ ಮಮತಾ ಚೂರು ಬುಲಿತಾ ಕಮೆಂಟ್ ತಿಕ್ಕೊಂಡು ಸಮಾತ ಇತ್ತೆ ಖುಷಿ ಆತಾ. ಎಸ್ ಆಲ್ ದಿ ಬೆಸ್ಟ್ ಮಮತಾ. ಥ್ಯಾಂಕ್ ಯು. ಬಿ ಪಾಸಿಟಿವ್. ಓಕೆ ಡೋಂಟ್ ವರಿ ಅಬೌಟ್ ದಟ್. ವಿ ಆರ್ ಆಲ್ ದೇರ್ ನೋ. ಎಸ್ ವಿ ಆರ್ ಫಾರ್ ಸಪೋರ್ಟಿಂಗ್. ಎಸ್ ಓಕೆ ಆಲ್ ದಿ ಬೆಸ್ಟ್ ಮಮತಾ. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್ ಮಮತಾ ಇವರ ಅದ್ಭುತ ಕಂಠದಲ್ಲಿ ಅದ್ಭುತ ಧ್ವನಿಯಲ್ಲಿ ಅದ್ಭುತವಂತದ ಗೀತೆಯನ್ನು ನಾವು ಕೇಳಿ ಬಂದಿದ್ದೀವಿ. ಇದೀಗ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನಯನಾ ಗೌರಿ. ನಮ್ಮೊಂದಿಗೆ ನಯನ ಅವರಿದ್ದಾರೆ. ನಯನ ಅಂದರೆ ಕಣ್ಣು. ನಿಮ್ಮ ನಯನ ಮನೋಹರ. ಆ ಮನೋಹರವಾದಂಥ ಒಂದು ಕಣ್ಣನ್ನು ನೋಡಿ ಭಾರಿ ಖುಷಿ ಆಗ್ತದೆ. ನೀವು ಯಾವಾಗಲೂ ಹೂವು ಇಟ್ಕೊಂಡು ಬರ್ತೀರಲ್ಲ, ಏನು ಹೂವಿನ ಗುಟ್ಟು? ಹೂ ಇಷ್ಟ. ಚಿಕ್ಕದಿಂದಲೇ ಶಾಲೆಗೆ ಹೋಗುವ ಅಮ್ಮ 2 ಜೊಟ್ಟು ಹೂ. ಆ ಹೂ ಚಿಕ್ಕದಿಂದಲೇ ಇತ್ತಾ? ದಿನಾಲು ಮುಡಿಯುದು. ಎಲ್ಲಿ ಹಿಡ್ದೈತೆ ನಿಮಗೆ? ಬಾಡುಜ ಬಾಡಿ ಹೋದ. ಹಾಂ ಇದು ಬೇರೆ ಹೂ, ಚಿಕ್ಕದಿಂದ ಬೇರೆ ಹೂ ಇಟ್ಟು. ಹ್ಞೂ ಹಾಗೆ ರೆಡಿಯಾಗಿ ಬಂದಿದ್ದೀರಾ ನಯನ ಅವರೇ? ಹಾಂ. ಗೌರಿ ಯಾರು? ಗೌರಿ ನೀವೇ? ನಾನೇ. ನೀವೇ? ಹಾಂ ಎರಡು ನೀವೇ. ಓಕೆ ಓಕೆ ಆಲ್ ದಿ ಬೆಸ್ಟ್ ನಯನ ಗೌರಿ. ಥ್ಯಾಂಕ್ ಯು ಸೋ ಮಚ್. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲ
ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲಿ ತಾರೀತಿ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲಿ ತಾರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆ ನಿಂದು ಕರುಣಿಸೋ ದಯ ಮಾಡಿ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ഇരുളു മുಗಿಯದೇ ಇರಲಿ ಹಗಲು ಮೂಡದೇ ಇರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದೇ ಇರಲಿ ಹಗಲು ಮೂಡದೇ ಇರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ. ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ನಯನ ಗೌರಿ ಮಂಜೇಶ್ವರ ಗಡಿನಾಡ ಪ್ರದೇಶದಿಂದ ಬಂದಿದ್ದೀರಿ. ಮಲಯಾಳ ಮನಸ್ಸಿಲೋ കുറച്ച് ವರ್ಷ ಸ್ವಲ್ಪ ಸ್ವಲ್ಪ ಅದು ಹುಟ್ಟಿ ಬೆಳೆದದೆಲ್ಲ ಕರ್ನಾಟಕದಲ್ಲಿ, ಮದುವೆ ಆದದ್ದು ಕೇರಳಕ್ಕೆ. ಹಾಗೆ ಹಾಂ, ಹುಟ್ಟಿದ್ದು ಕರ್ನಾಟಕದಲ್ಲಿ, ಬೆಳೆದದ್ದು ಕೇರಳದಲ್ಲಿ. ಬೆಳೆದದ್ದು ಕರ್ನಾಟಕ. ನೀವು ಟೀಚರ್ ಅಲ್ವ ನಯನ ಅವರೇ? ಹೌದು. ಯಾವ ಸಬ್ಜೆಕ್ಟ್ ಟೀಚರ್ ನೀವು? ಕನ್ನಡ. ಸಿರಿಗನ್ನಡಂ ಗೆಲ್ಗೆ. ಹೌದು. ಆಮೇಲೆ ನೀವು ಹೂವೆಲ್ಲ ಮುಡಿದುಕೊಂಡು ಬಂದು ಅದರ ಮೇಲೆ ಕೋಟ್ ಹಾಕಿದ್ದೀರಿ. ಇದು ನೀವೇ ಇದು ಇದರದ್ದು ಫ್ಯಾಷನ್ ಡಿಸೈನರ್ ಅಲ್ಲ, ಮತ್ತೆ ಏನೋ ಒಂದು ಡಿಫ್ರೆಂಟ್ ಕಾಣ್ತಾ ಇದ್ದೀರಿ. ವಾಟ್ ದಟ್ ವಾಟ್ ಹ್ಯಾಪನ್ ನಯನ? ವೈ ಆರ್ ಲಾಫಿಂಗ್? ಎಸ್, ವಿಲ್ ಆಸ್ಕ್ ಅವರ್ ಟುಡೇಸ್ ಪರ್ಫಾರ್ಮೆನ್ಸ್. ಹೇಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ ಅನ್ನೋಂಥದ್ದು ಕೇಳುವಲ್ಲ? ಓಕೆ, ಡೈರೆಕ್ಟ್. ಅವರಿಗೆ ಇಂಗ್ಲೀಷ್ ಅದೇ ಇಂಗ್ಲೀಷಲ್ಲಿ ಹೇಳಿ, ಅವ್ರಿಗೆ ಪಾಪ ಬೇಸರ ಆಗುತ್ತೆ. ಇಲ್ಲ, ಅವ್ರಿಗೆ ಕಷ್ಟ ಆಗ್ತದೆ ಅಂತ ಇಂಗ್ಲೀಷಲ್ಲಿ. ಇಲ್ಲ, ನೀವು ಇಂಗ್ಲೀಷಲ್ಲೇ ಮಾತಾಡಿ, ಚೆನ್ನಾಗಿದೆ. ನಿಮಗೆ ಕಷ್ಟ ಆಗ್ತದಲ್ಲ? ಇಂಗ್ಲೀಷ್ ನಿಮ್ಮಷ್ಟು ಬರೋದಿಲ್ಲ. ಪ್ರಪಂಚದ ಏಕೈಕ ವ್ಯಕ್ತಿ ನನ್ನಷ್ಟು ಇಂಗ್ಲೀಷ್ ಬರೋದಿಲ್ಲ ಅಂತ ಅವರಿಗೆ. ನಾನೀಗ ಇಂಗ್ಲೀಷಲ್ಲಿ ಕೇಳಬೇಕಾ? ಶಲ್ ಐ ಆಸ್ಕ್ ವಿತ್ ದ ಜಡ್ಜಸ್? Yes. Today's beautiful performance. How did it? How do you feel, Mani sir? Check. How you felt?
I felt really happy. Jokes apart, క్లీన్ ತುಳು ಟ್ರಾನ್ಸ್ಲೇಷನ್ ಇರಗಿಂಚಂಡು ಇಂಥ ಪರ್ಫಾರ್ಮೆನ್ಸ್ ಇರಗಿಂಚಂಡು ಟುಡೇಸ್ ಪರ್ಫಾರ್ಮೆನ್ಸ್ ಹೌ ಯು ಫೆಲ್ಟ್? ಮೈ ಇಂಗ್ಲೀಷ್ ಇಸ್ ಇಯರ್ ಡೆತ್ ಆಫ್ ತುಳುನಾಡು. ayne tulutu balnege ಈ ಮಣ್ಣದ ಸೊಬಗು ಉಂಡು ಎನ್ನ ಇಂಗ್ಲೀಷ್ correct ತುಳುವನಾಡು sobagla death la venche onje ಡೆಪ್ತ್ ಡೆಪ್ತ್ depth okay ವರ್ಡ್ ತಿಕ್ಕುಜಿ ಕೆಲವೊಂದು ಪದಕ್ಕುಲು ತಿಕ್ಕುಜಿ ನಮ್ಮ ಕೊರೋರ ತಿಕ್ಕುಣಿ ತಿಕ್ಕು ತಿಕ್ಕು. ಎಸ್ ನಯನ ಗೌರಿ ಸರ್ ನಮಸ್ತೆ. ನಮಸ್ತೆ. ತುಂಬ ಚೆನ್ನಾಗಿ ಹಾಡಿದ್ರಿ ಆ್ಯಂಡ್ ಐ ರಿಯಲಿ ಲೈಕ್ ದ ಫೀಲ್. ನೀವೊಂದು ಆ ಭಾವ ನನಗೆ ತುಂಬ ಇಷ್ಟ ಆಯಿತು. ಆ ಭಾವ ಚೆನ್ನಾಗಿದ್ದಾಗ ಒಂದೆರಡು ಕಡೆ ಚಿಕ್ಕದಾಗಿ ಶ್ರುತಿ ಹೋದರೂ ಅಷ್ಟೊಂದು ಅನಿಸಲ್ಲ. ಬಟ್ ರಿಯಲಿ ತುಂಬ ಇಷ್ಟಪಟ್ಟೆ ನಾನು. ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಇಲ್ಲಿ. ಆಲ್ ದ ಬೆಸ್ಟ್ ಆ್ಯಂಡ್ ಇದೇ ಒಂದು ತನ್ಮಯತೆ ಇರಲಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ನಯನ ವಾವ್, ವಾಟ್ ಎ ಫ್ಯಾಬ್ಯುಲಸ್ ಕಮೆಂಟ್ ಯಾರ್. ಖುಷಿ. Sometimes word will not come suddenly. So that is a time we should wait. Now, Nayana, we are waiting for Nayana Manohara. V. Manohara sir. ಶ್ರವಣ ಮನೋಹರ ಅಂದರೆ ಕೇಳೋದಕ್ಕೆ ಖುಷಿ ಆಯಿತು ಅಂತ. ಶ್ರವಣ ಮನೋಹರ. ನಯನ ಗೌರಿ, ಇದು SPB ಅವರ ಹಾಡು ಅಂದರೆ ಮೇಲ್ ಹಾಡನ್ನು, ಅಂದರೆ ಮೇಲ್ ಅಂದರೆ ಗಂಡಸು ಹಾಡಿರುವಂಥ ಹಾಡನ್ನು ನೀವು ಹಾಡಿದಿರಿ. ಹೌದು ಸರ್. ಹೀಗಾಗಿ ಆ ಕಂಪ್ಯಾರಿಸನ್ನು ಮಾಡದೇ ಹೋದರೆ ನಿಮ್ಮ ಹಾಡುಗಾರಿಕೆ ಚೆನ್ನಾಗಿದೆ. ಇಲ್ಲಾಂತಂದರೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಶ್ರೀ ಆ ಸಂಗತಿಗಳೆಲ್ಲ ಇದೆಲ್ಲ ಸ್ವಲ್ಪ ಅಲ್ಲಲ್ಲಿ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಉಳಿದಂತೆ ಚೆನ್ನಾಗಿ ಹಾಡಿದ್ರಿ. ಚರಣದಲ್ಲೂ ಅಷ್ಟೇ. ಮನೆಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯ ಜೋಗುಳವ ಹಾಡಿನಲಿದ ರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾದೇನು ಇಂದು ಕರುಣಿಸೋ ದಯಮಾಡಿ. ಅದು ಬರಲಿಲ್ಲ ಆ ಸಂಗತಿ. ಒರಿಜಿನಲ್ ಕೇಳಿ ಅಭ್ಯಾಸ ಆಗಿರುತ್ತಲ್ವಾ. ಸೊ ಅದೆಲ್ಲ ಇನ್ನು ಸೂಕ್ಷ್ಮಗಳನ್ನ ಗಮನಿಸಬೇಕು. ನಿಮಗೆ ಕೆಪಾಸಿಟಿ ಇದೆ, ಸ್ವಲ್ಪ ಒಂಚೂರು ಮಿಸ್ಸಿಂಗ್ ಆಯ್ತು ಅದು. ಬಟ್ ಉಳಿದಂತೆ ನಿಮ್ಮ ಗಾಯನ ಚೆನ್ನಾಗಿತ್ತು, ಒಳ್ಳೆಯ ಭವಿಷ್ಯವಿದೆ. ಮಂಜುವರೇ, ಎಸ್, ಆಶೀರ್ವಾದ ಮಾಡಿ ಒಂದು ಹಿರಿಯರಾಗಿ ಆಶೀರ್ವಾದ ಮಾಡಿದರು ವಿ ಮನೋಹರ್ ಸರ್. ಥ್ಯಾಂಕ್ ಯು ಸರ್. ಹೇಳಿದೆ ಸರ್. ಸೋ ಮಚ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಏನು ನಯನ ಗೌರಿ ಅವರೇ, ಏನು ವಿನಯತೆ, ಏನು ಸಭ್ಯತೆ. ಇವತ್ತು ನೋಡಿ, ಅವರ ನೋಡುವಾಗ ಕೂಡ ಅವರ ಸಂಸ್ಕೃತಿ ಅಂತ ಒಂದು ಮಹಿಳೆಯರು ಯಾವ ಥರ ಇರಬೇಕು ನೋಡಿ, ಹೂವೆಲ್ಲ ಇಳಿಸಿ ಒಂದು ಸ್ಟೈಲೇ ಬೇರೆ ಅದು. ಸೊ ಹಾಗಾಗಿ ಇಲ್ಲ, ಆ್ಯಕ್ಚುಲಿ ಇವತ್ತು ಲುಕ್ ವೈಸ್ ಇಟ್ಸ್ ವೆರಿ ಗುಡ್. ಸಾಂಗ್ ನಮ್ಮ ಮಣಿ ಸರ್ ಹೇಳ್ದಂಗೆ ಈ ಸಾಂಗಲ್ಲಿ ಆ್ಯಕ್ಚುಲಿ ಭಾವ ತುಂಬ ಮುಖ್ಯ. ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. I think everybody loved the song. Song expression was just extraordinary, amazing, very good. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಥ್ಯಾಂಕ್ ಯು. ನೋಡಿ, ಸಾಂಗಿನ ಜೊತೆ ನೀವು ಮಾಡಿಕೊಂಡು ಬಂದಂಥ ಡ್ರೆಸ್ ಕೂಡ ಎಷ್ಟು ಎಫೆಕ್ಟಿವ್ ಆಗಿತ್ತು ನೋಡಿ, ಅವರು ಹೇಳಿದರು. ಹಾಗೆ ಅದಕ್ಕೆ ಇವತ್ತೆಲ್ಲ ಇಂಥ ಡ್ರೆಸ್ ಸಂಸ್ಕೃತಿ ಎಲ್ಲ ನಾಶ ಆಗ್ತದೆ. ಅದಕ್ಕೆ ಒಬ್ಬರು ಬಹಳ ಅದ್ಭುತವಾಗಿ ಸಾಂಗ್ ಹೇಳಿದ್ದಾರೆ. ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ದೇವರು ದಿಂಡಿರುವ ಜನೆಯಲ್ಲಿ ಮಂದಿರ ಮಸೀದಿ ಜಗಳಾದಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯ. ಯಾನ್ ಸೆಲೆಕ್ಟ್ ಆಪೇನ ಅಂದ ಅನ್ಕೊನಪ್ಪೇರ ಅಂದು ಫೈನಲ್ಗೆ ಚೋಕಾತು ಜನ ಪಂತನ ಅಕಲ ಮೋನೆ ತುನ ಗೆಡ್ಡೆ ಹತ್ತು ಜಿಂದ ಸೂಪರ್ ಆತಂದ. ಇಂದಿನ ಬಹುಮಾನ ಮಂಜು ಅವರಿಗೆ ಸಿಗುತ್ತದೆ. ಅವರು ಬಂದು ವೇದಿಕೆಯಲ್ಲಿ ಬಂದು ಸ್ವೀಕರಿಸಬೇಕು. ಸ್ಟೀಲ್ ಡ್ರಮ್ ಫಸ್ಟ್. ಎಸ್ ನಯನ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ದೇವರಿಗೆ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಡುದು ಕಾಪಾಡಲು ಬರ್ಪಣಂಜಿನ ಕಷ್ಟ ನಷ್ಟ ದೂರಾದ ಜೀವನದ ಉನ್ನತ ಶ್ರೇಯಸ್ಸು ಅಭಿವೃದ್ಧಿ ಕಡೆ ಬಂದು ಶ್ರೀ ದೇವರ ಪ್ರಾರ್ಥನೆ ಬಂದೊಂದುಲ್ಲೆ ವಿಷಯಗಳಿಗೆ ಆಳಿಗಳಿಗೆ ಪೂರೈತ ನನ್ನಲ್ಲ ದೂರಾದ ನನ್ನಲ್ಲ ಮಲ್ಲ ಮಟ್ಟಕ್ಕೆ ಇರ್ಬೋದು ಬಂದು ಪ್ರಾರ್ಥನೆ. ಎಸ್, ಆಲ್ ದಿ ಬೆಸ್ಟ್. ಈ ಒಂದು ಸುತ್ತಿನಲ್ಲಿ ಸ್ಪರ್ಧಿಗಳು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಹಾಗೆ ಯಾವ ರೀತಿ ಹಾಡಿದ್ದಾರೆ ಎನ್ನುವಂಥದ್ದನ್ನು ತೀರ್ಪು ನೀಡಿ ಇವತ್ತಿನ ಎಲ್ಲ ತೀರ್ಪುಗಾರರು ಅವರಿಗೆ ಬೆನ್ನು ತಟ್ಟಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ಟಾಟಾ.
ಬಾಯ್, ಟೇಕ್ ಕೇರ್. ನಮ್ಮ ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ನಮ್ಮ ಸೂಪರ್ ಸಿಂಗರ್.